ಹಿಜಾಬ್ ವಿಚಾರದಲ್ಲಿ ಬಿಜೆಪಿ ಸ್ಪಷ್ಟ ನಿಲುವನ್ನ ಹೊಂದಿದೆ. ಆದರೆ ಕಾಂಗ್ರೆಸ್ ಮಾತ್ರ ಈ ವಿಚಾರದಲ್ಲಿ ಇಬ್ಬಗೆ ಧೋರಣೆಯನ್ನ ಹೊಂದಿದೆ ಎಂದು ಶಾಸಕ ಸಂಜೀವ ಮಠಂತೂರು ಆಪಾದಿಸಿದ್ದಾರೆ. ಅವರು ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಶಾಲೆಗಳಲ್ಲಿ ಯಾವುದೇ ಧರ್ಮಗುರುಗಳ ಗುರುತು ಕಾಣಿಸಿಕೊಳ್ಳಬಾರದು ಮತ್ತು ಸಮವಸ್ತ್ರಕ್ಕೆ ಎಲ್ಲರೂ ಬಾಧ್ಯಸ್ಥರಾಗಿರಬೇಕು ಎಂಬುದು ಬಿಜೆಪಿಯ ನಿಲುವು. ನಮ್ಮ ಸರ್ಕಾರದ ಧೋರಣೆಯೂ ಇದೇ ಆಗಿದೆ. ಉಳಿದಂತೆ ನ್ಯಾಯಾಲಯ ಈ ವಿಚಾರದಲ್ಲಿ ನೀಡುವ ತೀರ್ಪಿಗೆ ಸರ್ಕಾರ ಮತ್ತು ನಮ್ಮ ಪಕ್ಷ ಬದ್ಧವಾಗಿದೆ. ಆದರೆ ಈ ವಿಚಾರದಲ್ಲಿ ಕಾಂಗ್ರೆಸ್ ದ್ವಂದ್ವ ನಿಲುವು ಹೊಂದಿದೆ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ಬರು ಈ ವಿಚಾರದಲ್ಲಿ ಉತ್ತರ ದಕ್ಷಿಣದಂತಿದ್ದಾರೆ. ಸದನದಲ್ಲಿ ಹಿಜಾಬ್ ಬಗ್ಗೆ ಚರ್ಚೆಗೆ ಸರ್ಕಾರ ಸಿದ್ಧವಿತ್ತು. ಆದರೆ ಕಾಂಗ್ರೆಸ್ ಚರ್ಚೆಗೆ ಸಿದ್ಧವಿರಲಿಲ್ಲ. ಅಲ್ಪಸಂಖ್ಯಾತರು ಕೈ ಬಿಡಬಹುದು ಎಂಬ ಭಯ ಅದಕ್ಕೆ ಕಾಡಿರಬೇಕು. ಅದಕ್ಕಾಗಿ ಹಿಜಾಬ್ ಕುರಿತು ಚರ್ಚೆ ಮಾಡದೆ ಈಶ್ವರಪ್ಪ ಅವರ ಹೇಳಿಕೆಯನ್ನೇ ಇಟ್ಟುಕೊಂಡು ದೊಡ್ಡ ರಾದ್ಧಾಂತ ಮಾಡಿ ಕಲಾಪ ನಡೆಯಲು ಅವಕಾಶವನ್ನ ನೀಡಲಿಲ್ಲ. ಇದರಿಂದ 10 ದಿನಗಳ ಜಂಟಿ ಅಧಿವೇಶನದಲ್ಲಿ ಜನಪರ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಲು ಸಾಧ್ಯವಾಗಲೇ ಇಲ್ಲ. ಇದು ಜನರಿಗೆ ಮಾಡಿದ ದ್ರೋಹ. ಈ ಬೆಳವಣಿಗೆ ಪ್ರಜಾಪ್ರಭುತ್ವಕ್ಕೆ ಮಾರಕ. ಸದನದಲ್ಲಿ ರಾಷ್ಟ್ರ ಧ್ವಜವನ್ನ ಪ್ರದರ್ಶನ ಮಾಡಿದ ಕಾಂಗ್ರೆಸ್ ಸದಸ್ಯರು ಧ್ವಜ ಸಂಹಿತೆಯನ್ನ ಉಲ್ಲಂಘಿಸಿದ್ದಾರೆ ಎಂದು ಆಪಾದಿಸಿದರು. ಇವತ್ತು ಕಾಂಗ್ರೆಸ್ ಒಡೆದ ಮಳೆ. ಇವತ್ತು ಸಿದ್ದರಾಮಯ್ಯ ಉತ್ತರ ದಿಕ್ಕಿಗೆ ಹೋದರೆ ಡಿಕೆ ಶಿವಕುಮಾರ್ ದಕ್ಷಿಣಕ್ಕೆ ಹೋಗ್ತಾರೆ. ಮೇಕೆದಾಟು ಆ ಒಂದು ಪಾದಯಾತ್ರೆಯಲ್ಲಿ ನಾವೆಲ್ಲ ಗಮನಿಸಿದ್ದೇವೆ. ಅದೇ ರೀತಿಯಲ್ಲಿ ವಿಧಾನಸಭೆಯಲ್ಲಿ ಕೂಡ ಅವರು ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ ಮುಖ ಮಾಡಿ ಕೂತುಕೊಳ್ಳುವಂಥದ್ದನ್ನು ಕೂಡ ನಾನೊಬ್ಬ ವಿಧಾನಸಭೆಯ ಸದಸ್ಯನಾಗಿ ನಾನು ಗಮನಿಸಿದ್ದೇನೆ. ಮೊನ್ನೆಯ ಆ ಧರಣಿಯಲ್ಲಿ ಕೂಡ ಸಾಬೀತಾಗಿದೆ. ಯಾಕಂದರೆ ಸಿದ್ದರಾಮಯ್ಯನ ಒಂದು ನಿಲುವು ಇದ್ದರೆ ಡಿಕೆಶಿ ನಿಲುವು ಮತ್ತೊಂದಿತ್ತು. ಸಿದ್ದರಾಮಯ್ಯ ಪ್ರತಿಭಟನೆ ಮಾಡುವ ಬೇಡ ಅಂತೇಳಿ ಮನಸ್ಸಲ್ಲಿ ಇಟ್ಟುಕೊಂಡು ಮಾತಾಡಿದ್ರೆ ಸಿದ್ದರಾಮಯ್ಯ ಅವರ ಕಿವಿಯಲ್ಲಿ ಹೋಗಿ ಪ್ರತಿಭಟನೆ ಆಗಲೇಬೇಕು ಅಂತ ಹೇಳಿ ಅಲ್ಲಿ ಮಾತಾಡುವಂತಹ ಸಂಗತಿ ಕೂಡ ನಾವು ಗಮನಿಸಿದ್ದೇವೆ. ಒಟ್ಟು ರಾಷ್ಟ್ರಧ್ವಜವನ್ನು ಮುಂದಿಟ್ಟುಕೊಂಡು ಅವರು ಇವತ್ತು ಈಶ್ವರಪ್ಪನವರನ್ನು ಟಾರ್ಗೆಟ್ ಮಾಡಿ ಬಹುಶಃ ಯಾವುದೇ ಅಧಿವೇಶನ ಆಗದ ರೀತಿಯಲ್ಲಿ ನಡ್ಕೊಳ್ಳುವಂತ ಆ ಒಂದು ದುರ್ವರ್ತನೆ ಪ್ರಜಾಪ್ರಭುತ್ವಕ್ಕೆ ಮಾರಕವಾಗಿದೆ. ಮತ್ತು ಅವರು ಜನಪ್ರತಿನಿಧಿಗಳಾಗಿ ಜನರಿಗೆ ದ್ರೋಹ ಮಾಡಿದ್ದು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಇಚ್ಛಪಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಹಿಜಾಬ್ ಬಗ್ಗೆ ಇವತ್ತು ಕಾಂಗ್ರೆಸ್ ನಿಲುವೇನು ನಾವು ಸ್ಪಷ್ಟವಾಗಿ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ಸರ್ಕಾರ ಸಮವಸ್ತ್ರ ಧರಿಸಿ ಇವತ್ತು ಕರ್ನಾಟಕ ಸರ್ಕಾರದ ಉಚ್ಚ ನ್ಯಾಯಾಲಯ ಏನು ತೀರ್ಮಾನ ಕೊಟ್ಟಿದೆ ಅದಕ್ಕೆ ಬದ್ಧರಾಗಿರ್ಬೇಕು ಅಂತ ನಾವು ಹೇಳ್ತಾ ಇದ್ದೇವೆ. ಯಾವುದೇ ಶಾಲೆ ಕಾಲೇಜುಗಳಲ್ಲಿ ರಾಜಕೀಯ ಬರಬಾರದು, ಧರ್ಮ ಬರಬಾರದು, ಅಲ್ಲಿ ಶೈಕ್ಷಣಿಕ ವಿಚಾರಗಳು ಮಾತ್ರ ಬರಬೇಕು. ಎಲ್ಲರೂ ಸಮಾನವಾಗಿ ಆ ಒಂದು ವಸ್ತ್ರ ಸಂಹಿತೆ ಧರಿಸಬೇಕು ಎನ್ನುವಂಥದ್ದು ನಮ್ಮ ನಿಲುವು. ಅದರಲ್ಲಿ ಯಾವುದೇ ಬದಲಾವಣೆ. ಆದರೆ ಕಾಂಗ್ರೆಸ್ ನಿಲುವೇನು? ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಏನು ನಮ್ಮ ಉಡುಪಿಯಲ್ಲಿ ಈ ಹಿಜಾಬಿನ ಆ ಒಂದು ಘಟನೆ ಆದಾಗ ಅವರು ಹೇಳಿಕೊಡ್ತಾರೆ ಮುಸ್ಲಿಂ ಪರವಾಗಿ, ಹಿಜಾಬ್ನ ಪರವಾಗಿ. ಯಾಕೆಂದ್ರೆ ನಾವು ಸಮರ್ಥನೆ ಮಾಡಲಿಲ್ಲ ವಿಧಾನಸಭೆಯಲ್ಲಿ? ಯಾಕೆ ಕೋರ್ಟ್ ಆದೇಶ ಬಂದಾಗ ಅದಕ್ಕೆ ಸಮಜಾಯಿಸಿಕೊಡಲಿಲ್ಲ? ಇವತ್ತು ಕಾಂಗ್ರೆಸ್ಸಿನ ದ್ವಂದ್ವ ನಿಲುವು ಇವತ್ತು ಈ ಸಂದರ್ಭದಲ್ಲಿ ಜಗಜ್ಜಾಹೀರಾಗಿದೆ. ಸುದ್ದಿಗೋಷ್ಠಿಯಲ್ಲಿ ನಗರಸಭೆ ಅಧ್ಯಕ್ಷ ಜೀವನ್ ದರ್ಜಿ, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಬಾಮಿ ಅಶೋಕ್ ಶೆಣೈ, ಬಿಜೆಪಿಯ ಜಿಲ್ಲಾ ಉಪಾಧ್ಯಕ್ಷ ಬುಡಿಯ ರಾಧಾಕೃಷ್ಣ ರೈ ಮೊದಲಾದವರು ಉಪಸ್ಥಿತರಿದ್ದರು.